ಎಟುಲ ಬ್ರೋತುವೋ ತೆಲಿಯ ಎಟುಲ ಬ್ರೋತುವೋ ತೆಲಿಯ ಏಕಾಂತರಮಯ್ಯ. ರಾಷ್ಟ್ರ ಮಟ್ಟದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೆಸರು ಕೇಳಿಸಿಕೊಳ್ಬೇಕು ಅನ್ನುವಂಥದ್ದು ಬಹುತೇಕ ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಆದರೆ ವಿದ್ಯಾರ್ಥಿಗಳು ಅಂತಲ್ಲ, ಎಲ್ಲರ ಕನಸಾಗಿರುತ್ತೆ. ಆದರೆ ಆ ಒಂದು ಕನಸನ್ನು ನನಸು ಮಾಡಿಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ಆ ಒಂದು ಕಷ್ಟದ ಕನಸನ್ನು ಸುಲಭವಾಗಿ ನನಸು ಮಾಡಿಕೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ. ಇವರು ಮಾಡಿರುವಂತಹ ಸಾಧನೆ ಏನು ಅನ್ನುವಂಥದ್ದನ್ನು ಹೇಳಿದರೆ, ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಇಲಾಖೆ ನಡೆಸಿದಂತಹ ಕಲೋತ್ಸವ ಎನ್ನುವಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಕೂಡ ಭಾಗವಹಿಸಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ನಡೆದಂತಹ ಪರೀಕ್ಷಾ ಪೇ ಚರ್ಚಾ ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಮಾತ್ರ ಅಲ್ಲ, ಎಲ್ಲರೂ ಕೂಡ ಕನಸು ಅಂತ ಅಂದುಕೊಳ್ಳುವಂತಹ ಪ್ರಧಾನಮಂತ್ರಿಯವರ ಜೊತೆಗೆ ಸೆಲ್ಫಿಯನ್ನು ಕೂಡ ಕ್ಲಿಕ್ಕಿಸಿಕೊಂಡು ಸೈ ಅನಿಸಿಕೊಂಡಿದ್ದಾರೆ. ಇವರು ಯಾರು ಎನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ, ಪುತ್ತೂರಿನ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ 10ನೇ ತರಗತಿಯ ವಿದ್ಯಾರ್ಥಿ ತೇಜ ಚಿನ್ಮಯ ಹೊಳ್ಳ ಅವರು. ಬಹುಶಃ ಇವರ ಸಾಧನೆಗೆ ಎಲ್ಲರೂ ಕೂಡ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಲೆಯ ವತಿಯಿಂದ ಸನ್ಮಾನ ಸಮಾರಂಭ ಕೂಡ ಇವತ್ತು ನಡೆದಿದೆ. ಸೊ ಈ ಒಂದು ಒಟ್ಟು ಖುಷಿಯನ್ನು ಹಂಚಿಕೊಳ್ಳೋದಿಕ್ಕೆ ನಮ್ಮ ಜೊತೆಗೆ ಅವರಿದ್ದಾರೆ. ಅವರನ್ನು ಮಾತಾಡಿಸೋಣ. ನಮಸ್ತೆ. ನಮಸ್ತೆ. ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸುದ್ದಿಯ ಕಡೆಯಿಂದ. ಹೇಗೆ ಅನಿಸ್ತಾ ಇದೆ ಈಗ? ಖುಷಿ ಆಗ್ತಿದೆ. ಒಂದು ಕನಸು ಈಗಲೂ ಸಹ ನನಗೆ ನಂಬಲಿಕ್ಕೆ ಆಗೋದಿಲ್ಲ. ಈಗ ನಾನು ಡೆಲ್ಲಿಗೆ ಹೋಗಿ ಬಂದೆ, ನನಗೆ ಇಲ್ಲೇ ಎಲ್ಲಿಯೋ ಹತ್ತಿರದ್ದು ಊರಿಗೆ ಹೋಗಿ ಬಂದಾಗ ಆಗ್ತಿದೆ. ಖುಷಿ ಆಗ್ತಿದೆ ತುಂಬ. ಅಂದ್ಕೊಂಡಿದ್ರಾ ಇಷ್ಟೆಲ್ಲ ಒಂದು ಸಾಧನೆ ಮಾಡ್ಬೋದು, ನಾನು ಇಷ್ಟೊಂದು ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ಹೆಸರು ಬರ್ಬೋದು ಅಂತ? ನನಗೆ ಹೋಪ್ಸ್ ಹೇಳೋದಂತ ಇರಲಿಲ್ಲ. ಓಕೆ, ಹೇಗೆ ಸಾಧ್ಯ ಆಯಿತು? ಯಾವಾಗ ಆರಂಭ ಆಯಿತು ಈ ಎಲ್ಲ ಪ್ರಯತ್ನಗಳು? ಅದರ ಬಗ್ಗೆ ಸ್ವಲ್ಪ ಹೇಳೋದಿದ್ರೆ. ಇದು ಕಲೋತ್ಸವ ಅಂತ ಕಾಂಪಿಟಿಷನ್. ಅದು ಸ್ಟೇಟಲ್ಲಿ, ಅದು ಡಿಸ್ಟ್ರಿಕ್ಟ್ ಆಗಿ, ಸ್ಟೇಟ್ ಆಗಿ, ಆಮೇಲೆ ನ್ಯಾಷನಲ್ ಹೋಗ್ತದೆ. ಡಿಸ್ಟ್ರಿಕ್ಟ್ ಸ್ಟೇಟ್ ವಿನ್ನರ್ ಆಗಿ ನಾನು ಭುವನೇಶ್ವರಿಗೆ ಹೋದೆ, ಒರಿಸ್ಸಾದ್ದು. ಅಲ್ಲಿ ಒಂದು 10 ದಿನ ಕಾಲದ್ದು ಕಾಂಪಿಟಿಷನ್ ನಡೀತು. ಆವಾಗಲೇ ನಂದು ಹೇಳಿದ್ದೆ, ಅದು ಸರಿ ಆಗಿರಲಿಲ್ಲ. ಅಂದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಲಿಲ್ಲ. ಆದರೂ ಖಾಲಿ ನಾನು ಶ್ರುತಿ ಬಾಕ್ಸ್ ಒಂದು ಇಟ್ಟು ಹಾಡಿದ್ದೇನೆ. 3rd ಪ್ರೈಸ್ ಬಂತು. ಆಮೇಲೆ ಅಲ್ಲಿ ನಮಗೆ ಇನಾಗ್ರೇಷನ್ ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅಂತ, ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವರು ಬಂದು ಹೇಳಿದರು, ಇನ್ನು ಕಲೋತ್ಸವ ವಿನ್ನರ್ಸ್ಗೆ ಇಲ್ಲಿಗೆ ಮಾತ್ರ ಮುಗಿಸೋದಿಲ್ಲ, ಇನ್ನೂ ಅವರಿಗೆ ಒಂದು ಸರ್ಪ್ರೈಸ್ ಕೊಡ್ತೇನೆ ಹೇಳಿದರು. ಹಾಗೆ ಅವ್ರು ಹೇಳಿದಾಗೆ ನಮಗೆ ಪರೀಕ್ಷಾ ಪೇ ಚರ್ಚೆ ಇದಕ್ಕೆ ಕರೆಸ್ಕೊಂಡ್ರು. ಏನದು ಪರೀಕ್ಷಾ ಪೇ ಚರ್ಚೆ ಅಂದರೆ? ಹೇಗೆ ಪಾರ್ಟಿಸಿಪೇಟ್ ಮಾಡಿದವರು ಪ್ರಧಾನಿಯವರ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದು. ಸೊ ಏನು ಚರ್ಚೆ ಆಯಿತು, ಹೇಗಿತ್ತು ಆ ಒಂದು ಕಾರ್ಯಕ್ರಮ? ಅದು ಹೆಚ್ಚಿನವರೆಲ್ಲ 10th ಸ್ಟ್ಯಾಂಡರ್ಡ್ ಇದ್ದರು. ಎಲ್ಲರೂ ತಮ್ಮ ಸಮಸ್ಯೆಯನ್ನು, ಒಂದು 10 ಜನ ತಮ್ಮ ಸಮಸ್ಯೆಯನ್ನು ಹೇಳಿದರು. ಅಂದರೆ ಎಕ್ಸಾಮ್ಸ್ ಹೇಗೆ ರೆಡಿ ಆಗಬೇಕು, ಅಂದರೆ ಈಗ ಓದುವಾಗ ಟೈಮನ್ನು ಹೇಗೆ ಮ್ಯಾನೇಜ್ ಮಾಡಬೇಕು. ಮತ್ತು ಅವರು ಪ್ರಧಾನಿಯವರು ಒಳ್ಳೆ ಆನ್ಸರ್, ಎಕ್ಸಾಂಪಲ್ಸ್ ಕೊಟ್ಟು ಜೋಕ್ ಮಾಡಿಕೊಂಡು ಒಳ್ಳೆ ಆನ್ಸರ್ ಕೊಟ್ಟಿದ್ದಾರೆ. ನಾವು ಅರ್ಧ ಗಂಟೆಗೆ ಗ್ಯಾಪ್ ಕೊಡಬೇಕು, ಸ್ಮಾರ್ಟಾಗಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿದರು. ನಾನು ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಆಗಿ ನನಗೆ ತುಂಬ ಯೂಸ್ ಆಯಿತು. ನನಗೆ ತುಂಬ ಯೂಸ್ ಆಯಿತು. ಎಷ್ಟು ಹೊತ್ತಿನ ಕಾರ್ಯಕ್ರಮ ಆಗಿತ್ತು ಅದು? ಎಷ್ಟು ಹೊತ್ತು ತಾವು ಪ್ರಧಾನಿಯವರ ಜೊತೆಗೆ ಒಂದು ಸಮಯವನ್ನು ಕಳೆದಿದ್ದೀರಿ? 2-2.5 ಗಂಟೆ. ಹಾಂ, ಖುಷಿಯಾಗಿದೆ ಅದರ ಬಗ್ಗೆ? ತುಂಬ ಖುಷಿಯಾಗಿದೆ. ಕರ್ನಾಟಕದಿಂದ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು? ನೀವು ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ? ಕರ್ನಾಟಕದಿಂದ 5 ಜನ ವಿನ್ನರ್ಸ್ ಇದ್ದರು. ಅದರಲ್ಲಿ 4 ಜನ ಹೋದರು, ಒಬ್ಬರಿಗೆ ಬರಲಿಕ್ಕಾಗಲಿಲ್ಲ. 4 ಜನರಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಇಂದ 2 ಇದ್ದರು, ನಾನು ಮತ್ತು ಇನ್ನೊಬ್ಬ ರೋಟರಿ ಸ್ಕೂಲ್ ನಾನೊಬ್ಬ ಇದ್ದ. ಹಾಗೆ ಖುಷಿಯಾಗಿದೆ ನಿಮಗೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಬಹುಶಃ ನೀವು ಈಗ SSLCಯಲ್ಲಿ ಇದ್ದೀರಿ. ಸಾಮಾನ್ಯವಾಗಿ SSLC ಅಂತ ಹೇಳಿದ ಕೂಡಲೇ ಎಲ್ಲವನ್ನು ಬದಿಗಿಟ್ಟು ಬರೀ ಓದಿನ ಮೇಲೆ ಮಾತ್ರ ಗಮನ ಕೊಡಬೇಕು ಅಂತ ಎಲ್ಲರೂ ಹೇಳುವಂಥ ಒಂದು ಹಂತ ಅದು. ಸೊ ನೀವು ಹೇಗೆ ಮ್ಯಾನೇಜ್ ಮಾಡಿದರೆ ಎರಡನ್ನು ಕೂಡ ಮಾಡ್ತಾ ಇದ್ದೀರಿ ಅಂತ? ಮ್ಯಾನೇಜ್ ಮಾಡ್ತಿದ್ದಾನೆ. ಈಗ ಪ್ರಿಪರೇಟ್ರಿ ಆಗ್ತಿದೆ. ನನಗೆ ಅಮ್ಮ ಹೇಳಿದ್ದು, ಇದು
SSLC ಆದರೂ ತೊಂದರೆ ಇಲ್ಲ, ಎಕ್ಸಾಮ್ ಆಗುತ್ತೆ. ಆದರೆ ಈ ಆಪರ್ಚುನಿಟಿ ನಮಗೆ ಇನ್ನೂ ಸಿಗೋದು ಕಷ್ಟ, ಪ್ರಧಾನಿಯೊಟ್ಟಿಗೆ ಪರೀಕ್ಷಾ ಪೆ ಚರ್ಚಾದಲ್ಲಿ ಹೋಗೋದು. ಆದರೆ ನನಗೆ ಸ್ಟಡೀಸಿಗೆ ಏನು ತೊಂದರೆ ಆಗಲಿಲ್ಲ. ನಾನು ಟಾಪರ್ ಲಿಸ್ಟಲ್ಲೇ, ಇನ್ನು ಟಾಪ್ 3ಯಲ್ಲೇ ಇದ್ದೇನೆ ನಾನು ಇನ್ನೂ ಸಹ. ಏನು ಸ್ಕೂಲಲ್ಲಿ ಏನು ಇದು ಅಡೆತಡೆಗಳು ಬರಲಿಲ್ಲ. ಅಂದರೆ ಹೇಗೆ ನಿಮ್ಮ ರೂಟೀನ್ ಹೇಗಿರುತ್ತದೆ? ಹೇಗೆ ಅದನ್ನು ಮ್ಯೂಸಿಕನ್ನು ಯಾವಾಗ ಸ್ಟಡಿ ಮಾಡ್ತೀರಿ? ನಿಮ್ಮ ಅಕಾಡೆಮಿಕ್ಸನ್ನು ಯಾವಾಗ ಸ್ಟಡಿ ಮಾಡ್ತೀರಿ? ಹೇಗೆ? ನಾನು ಬೆಳಿಗ್ಗೆ ಹೇಳ್ತೇನೆ, 5 ಗಂಟೆಗೆ ಹೇಳ್ತೇನೆ. ನಾನು ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ, ಟಿ ವಿ ಇದೆ, ಅದು CCTV ಮಾನಿಟ್ರ್ ಆಗಿದೆ, ಅದು ಅಮ್ಮ ತೆಗೆದಿದ್ದಾರೆ, ಅದು ಟಿ ವಿ ಬೇಡ ಅಂತ. ನನಗೆ ಇನ್ನು ಓದುವಾಗೆಲ್ಲ ನಡು ನಡುವಲ್ಲಿ ಬೋರ್ ಆದಾಗ ನಾನು ಈಗ ಮೃದಂಗ, ಸಂಗೀತ ಅಭ್ಯಾಸ ಮಾಡ್ತೇನೆ. ಈಗ ಸದ್ಯಕ್ಕೆ ನಂದು ಸೀನಿಯರ್ ಎಕ್ಸಾಮ್ ಆಯಿತು, ಅದಕ್ಕೆ ದಿನಕ್ಕೆ ನಾನು 4 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಾಗೆ ಹಾಗೆ ಈಗ ಅಕಾಡೆಮಿಕ್ಸ್ ಬಿಟ್ಟು ಆ, ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವುದೆಲ್ಲ ತೊಡಗಿಸಿಕೊಂಡಿದ್ದೀರಿ? ಹೇಗೆಲ್ಲ ಅಭ್ಯಾಸಗಳಾಗ್ತದೆ? ಅಂದರೆ ಸಂಗೀತದ್ದು ನಾನು ಕಲಿಯೋದು ಮಂಗಳೂರು ವಿದ್ವಾನ್ TG ಗೋಪಾಲಕೃಷ್ಣನ್ ಅಂತ, ಅವರು ಥರ್ಸ್ಡೇ ಕ್ಲಾಸ್ ಇರುತ್ತೆ. ಅದೇ ಸ್ಟಡೀಸ್ ನಾನು ದಿನಕ್ಕೊಂದು 2 ಗಂಟೆ ಓದ್ತೀನಿ, ಒಂದು ಸ್ವಲ್ಪ ಹೊತ್ತು ಹೋಮ್ವರ್ಕ್ಗೆ, ಮತ್ತು ಸಾಕಾಗ್ತದೆ ನನಗೆ. ಅಂದ್ರೆ ಜೊತೆಗೆ ಮೃದಂಗ ಎಲ್ಲ ಹವ್ಯಾಸವಾಗಿ ಹಾಂ ಹೌದು. ಹವ್ಯಾಸಗಳೇನು? ಬೇರೆ ವಾಯ್ಲಿನ್ ಕಲಿತಿದ್ದೇನೆ, ಮೃದಂಗ ನಾನು ಅದೇ ಹಾಬೀಸ್, ಸಂಗೀತ ಅಷ್ಟೆ. ಒಟ್ಟಾರೆಯಾಗಿ ಸಂಗೀತ ಮತ್ತೆ ಶಿಕ್ಷಣ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಕೃಷಿನೂ ಮಾಡ್ತಿದ್ದೀನಿ, ಅಪ್ಪನೊಟ್ಟಿಗೆ ಹೋಗ್ತೀನಿ, ಇಲ್ಲದ್ರೆ ಕೆಲವೊಮ್ಮೆ ನಾನು ಮತ್ತೆ ಅಮ್ಮ ಹೋಗ್ತೇನೆ. ನಾನೇ ಅಲ್ಲೆಲ್ಲ ಕೆಲಸ ಮಾಡೋದೆಲ್ಲ ನಾನು ಮಾಡ್ತೇನೆ, ಫ್ರೀ ಇದ್ದಾಗ ಹೋಗ್ತೀನಿ. ಸೊ ನಿಮಗೆ ಇದರ ಬಗ್ಗೆ ಆಸಕ್ತಿ ಹೇಗೆ ಹುಟ್ಟಿದ್ದು? ಅಂದ್ರೆ ಬಹುಶಃ ತಮ್ಮ ತಾಯಿಯಿಂದ ಬಂದಿದೆ ಅಂತ ನಾವೆಲ್ಲ ಅಂದ್ಕೊಂಡಿರುವಂಥದ್ದು. ಹೇಗೆ ಅಂದ್ರೆ ಶಿಕ್ಷಣ ಓಕೆ, ಶಾಲೆಗೆ ಬರ್ತಾರೆ, ಕಲಿತಾರೆ, ಆದರೆ ಈ ತರ ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಆಸಕ್ತಿ ಮತ್ತೆ ಅದಕ್ಕೆ ತರಬೇತಿಗಳು ಹೇಗೆ ಆಗ್ತಾ ಬಂತು? ಸರೌಂಡಿಂಗ್ಸ್ ಅಂದರೆ ಅಮ್ಮ ಅದು ಸಂಗೀತದವರಾಗಿ ನನಗೆ ಅದು ಸಂಗೀತ ಹೇಳೋ ಮೈಂಡಿಗೆ ಖುಷಿ ಆಗ್ತದೆ, ಅಂದರೆ ಎಲ್ಲ ರಿಲ್ಯಾಕ್ಸ್ ಆಗ್ತದೆ. ಒಂದು ಒಳ್ಳೆ ಹಾಬಿ ನನಗೆ. ಅಂದ್ರೆ ಬಹುಶಃ ನಿಮಗೆ ತಾಯಿಯೇ ಮೊದಲ ಗುರು. ಹೌದೌದು ಹೌದು ಹೌದು. ಈಗ ಪೆರೇಡ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಷ್ಟು ದೊಡ್ಡ ಕಾರ್ಯಕ್ರಮ, ಹೇಗೆ ಆ ಒಂದು ಖುಷಿಯನ್ನು ಹಂಚಿಕೊಳ್ತೀರಿ? ಆ ಪರೇಡ್ ಅದು ನೋಡಲಿಕ್ಕೆ, ಅದು ಇದರಲ್ಲಿ ನೋಡೋದು, ಮೊಬೈಲಲ್ಲಿ ನೋಡೋದು ಬೇರೆ, ಕಣ್ಣೆದುರು ನೋಡೋದೇ ಬೇರೆ. ಅದು ಅಲ್ಲಿ ಬೇರೆ ಬೇರೆ ನಮ್ಮ ಸ್ಟೇಟ್ ಇದ್ದಿದ್ದೆಲ್ಲ ಹೋಗುವಾಗ ತುಂಬ ಖುಷಿ ಆಗ್ತಿತ್ತು ನೋಡಲಿಕ್ಕೆ, ಅದು ಒಳ್ಳೆಯದು. ಪೇರೆಂಟ್ಸ್ನ ಸಪೋರ್ಟ್ ಹೇಗಿದೆ ನಿಮಗೆ? ಹೇಗೆಲ್ಲ ನಿಮಗೆ ಬೂಸ್ಟ್ ಮಾಡ್ತಾ ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ? ಪೇರೆಂಟ್ಸಲ್ಲಿ ಅಪ್ಪ ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಮ್ಮ ಅವರು ಕೆಲಸವನ್ನು ಬಿಟ್ಟು ರಜೆ ಹಾಕಿ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ. ಅವರಿಗೆ ಅನ್ನು ಅವ್ರದ್ದೇ ನಿಂತಿಲ್ಲ, ನನಗೆ ಎಲ್ಲ ಮಾಡ್ತಾರೆ ಅವರು. ಅಂದರೆ ಅವ್ರದ್ದು ವರ್ಕ್ ಟೈಮ್ ಸಹ ನೋಡೋದಿಲ್ಲ, ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ ನನಗೆ ಫ್ರೀ ಮಾಡಿ ಎಲ್ಲ ಮಾಡ್ತಾರೆ. ಟ್ರೈನಿಂಗ್ ಸಹ ನನಗೆ ಅಮ್ಮನೇ ಕೊಟ್ಟಿದ್ದು. ಹಾಗೆ ಟೀಚರ್ಸ್, ಸ್ಕೂಲ್ ಇವರ ಒಂದು ಸಪೋರ್ಟ್, ಬಹುಶಃ ತಮ್ಮ ತಾಯಿ ಒಂದು ಭಾಷಣದಲ್ಲಿ ಹೇಳಿದರು, ಬಹುಶಃ ನಿಮಗೆ ಕ್ಲಾಸ್ ಟೀಚರ್ ಆಗಿರ್ಬೋದು, ಸ್ಕೂಲ್ ಇರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ. ಅವರ ಒಂದು ಸಪೋರ್ಟ್ನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಇಲ್ಲಿಗೆ ಒರಿಸ್ಸಾಕ್ಕೆ ಹೋದಾಗಲ, ಡೆಲ್ಲಿಗೂ ಹೋದಾಗಲಿ ನನಗೆ ಶಾಂತಿ ಮೇಡಮ್ಮು ಒಂದು ಜಾತಿ ಫೋನ್ ಮಾಡ್ತಿದ್ರು. ನನಗೊಂದು ಅಮ್ಮನ ಹಾಗೆ ಅವರು. ಎಲ್ಲ ಹೇಗೆ ಫುಡ್ ಆಗಿದಾ, ಏನು ಟ್ರೆಡಿಷ್ನಲ್ ಡ್ರೆಸ್ ಸರಿ ಇದೆಯಾ, ಎಲ್ಲ ತಂದಿದೆಯಾ, ಎಲ್ಲ ರೆಡಿ, ಪ್ರತಿ ಕ್ಷಣ ಸಹ ಫೋನ್ ಮಾಡ್ತಿದ್ರು. ಒಂದು ಅಮ್ಮನ ಹಾಗೆ ಅವರು, ಕ್ಲಾಸ್ ಟೀಚರ್ ಅವರು. ಸ್ಕೂಲಿಂದ ಕೂಡ ತುಂಬ ಸಪೋರ್ಟ್ ಸಿಕ್ಕಿದೆ. ಹೌದು, ತುಂಬ ಸಪೋರ್ಟ್ ಸಿಕ್ಕಿ. ಹೆಡ್ ಮಾಸ್ಟರ್ ಸರ್ ಸಹ ಫೋನ್ ಮಾಡಿದ್ರು ನನಗೆ, ಏನು ಚೆನ್ನಾಗಿದೆ, ಹುಷಾರಿದೆಯಾ ಎಲ್ಲ ಕೇಳ್ತಾರೆ. ಈಗ ಇಷ್ಟು ವಿದ್ಯಾರ್ಥಿಗಳೆದುರು, ನಿಮ್ಮ ಟೀಚರ್ಸ್ ಎದುರು, ಪೇರೆಂಟ್ಸ್ಗಳೆದುರು ಒಂದು ಸನ್ಮಾನ ಸ್ವೀಕಾರ ಮಾಡಿದ್ರಿ, ಈ ಮೊಮೆಂಟಿಗೆ ಏನು ಅನಿಸುತ್ತೆ ನಿಮಗೆ? ನನಗೆ ನಂಬಲಿಕ್ಕೆ ಆಗೋದಿಲ್ಲ, ಇಷ್ಟೆಲ್ಲ ಮಾಡಿದಾರ ಅಂತ ನಂಬಲಿಕ್ಕೆ ಆಗೋದಿಲ್ಲ. ಆದರೆ ತುಂಬ ಖುಷಿ ಆಗ್ತದೆ ಎಣಿಸುವಾಗ. ಇನ್ನು ನೆಕ್ಸ್ಟ್ ಟೈಮ್ ಸಹ ಇನ್ನು ನಾನು ಎಲ್ಲರಿಗೆ ಸಹ ಇಂಥ ಅಪರ್ಚುನಿಟಿ ಸಿಗಬೇಕು. ಹಾಗೆ ಈಗ ನಿಮ್ಮ ಕನಸೇನು ಮುಂದಕ್ಕೆ? ನಿಮ್ಮ ಒಂದು ಜೀವನದ ಗುರಿ, ನಾನು ಇಂಥದ್ದೇ ಆಗಬೇಕು, ಹೀಗೆ ಬೆಳಿಬೇಕು ಅಂತ ಇದ್ರೆ ಏನಿದೆ? ನಾನು ಆಗಬೇಕಾದ್ರೆ ಸೈನ್ಸ್ ಫೀಲ್ಡಲ್ಲಿ, ಇಂಜಿನಿಯರ್ ಫೀಲ್ಡಲ್ಲಿ ಏನಾದರೂ ಹೋಗಬೇಕು ಅಂತಿದ್ದೀನಿ. ಆಮೇಲೆ ಇದನ್ನು ಹಾಬಿಯಾಗಿ ಸೈಡಲ್ಲಿ ಸಂಗೀತ, ಮೃದಂಗ ಎಲ್ಲ ಹಾಬಿಯಾಗಿ ಇಟ್ಕೊಳ್ತೀನಿ ನಾನು. ಸೊ
ಈ ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಟೀಚರ್ಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮಗೆ ಸಪೋರ್ಟ್ ಆಗಿ ನಿಲ್ಲುವಂಥವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಆಗಿ ಹೇಳಬೇಕು ಅಂತ ಇದ್ದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ತುಂಬ ಥ್ಯಾಂಕ್ಸ್. ನನಗೆ ಎಲ್ಲರೂ ಅಂದರೆ ಅವ್ರಿಗೆ ಸೆಲ್ಫಿಶ್ ಅಂತ ಹೇಳೋಕ್ಕಾಗಲ್ಲ. ತುಂಬ ಸೆಲ್ಫ್ಲೆಸ್ ಆಗಿ ಅವರ ವಿಷಯ ಯೋಚನೆ ಮಾಡಿದ್ರೆ ನನಗೆ ಹೇಳ್ತಾರೆ. ತುಂಬ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕಂಗ್ರಾಟ್ಸ್ ಅಂತ ಹೇಳ್ತಿದ್ರು. ನನಗೆ ಹೇಳೋಕೆ ಖುಷಿ ಅನಿಸುತ್ತೆ ಅದು. ತುಂಬ ಥ್ಯಾಂಕ್ಸ್ ಅವರಿಗೆಲ್ಲ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನಿಮ್ಮೆಲ್ಲ ಕನಸುಗಳು ಆದಷ್ಟು ಬೇಗ ನನಸಾಗಲಿ, ಇನ್ನಷ್ಟು ಪ್ರಸಿದ್ಧಿ ತಮಗೆ ಸಿಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಧನ್ಯವಾದಗಳು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಎಸ್, ಇದು ತೇಜ ಚಿನ್ಮಯ ಹೊಳ್ಳ ಅವರು ಅವನ ಒಂದು ಅನಿಸಿಕೆಯನ್ನು ಹಂಚಿಕೊಂಡಿರುವಂಥದ್ದು. ಇನ್ನು ಅವರ ಪೇರೆಂಟ್ಸ್ ಅಂದರೆ ಹೆತ್ತವರ ಜೊತೆಗೂ ಕೂಡ ಮಾತನಾಡಬೇಕು, ಜೊತೆಗೆ ಶಿಕ್ಷಕರ ಜೊತೆಗೂ ಕೂಡ ಮಾತನಾಡಿಸಬೇಕು. ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳುವ. ತೇಜ ಚಿನ್ಮಯ ಹೊಳ್ಳರ ಜೊತೆ ಮಾತನಾಡಿ ಆಯಿತು. ಈಗ ಮಗನ ಸಾಧನೆ ಹೆತ್ತವರಿಗೆ ಎಷ್ಟು ಖುಷಿ ಕೊಟ್ಟಿದೆ, ಅವರು ಎಷ್ಟು ಸಂತಸದಿಂದಿದ್ದಾರೆ, ಅವರ ಅಭಿಪ್ರಾಯ ಏನು ಎಲ್ಲವನ್ನು ಕೂಡ ಕೇಳೋಣ, ಅವರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಮಗನ ಸಾಧನೆ ಇಷ್ಟು ಖುಷಿ ಕೊಟ್ಟಿದೆ? ತುಂಬ ಖುಷಿ ಕೊಟ್ಟಿದೆ. ತುಂಬ ಕಷ್ಟಪಟ್ಟಿದ್ದಾನೆ ಕೂಡ ಅವನು ಪಟ್ಟ ಕಷ್ಟಕ್ಕೆ ಆ ಸಾಧನೆಗೆ ಸರಿಯಾದ ಒಂದು ಅವಕಾಶ ಸಹ ಸಿಕ್ಕಿದೆ, ಅದಕ್ಕೆ ಸರಿಯಾದ ಪ್ರತ್ಯುತ್ತರವೂ ಸಿಕ್ಕಿದೆ. ಹಾಗೆ ಅವಕಾಶ ಸಿಕ್ಕಿದೆ. ಅಂದರೆ ಹೇಗಿರ್ತಾರೆ ಮನೆಯಲ್ಲಿ, ಆ್ಯಕ್ಟಿವಿಟೀಸ್ ಎಲ್ಲ ಹೇಗೆ ಸ್ಟಡಿ ಮಾಡ್ತಾರೆ? ಸ್ಟಡೀಸ್ ಮತ್ತು ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅವನು ಯಾವ ರೀತಿ ಅಂದರೆ ಸ್ಟಡೀಸ್ ಆಗಿರ್ಬೋದು ಅಥವಾ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಅದು ಏನೇ ನಾನೊಂದು ಅವನಿಗೆ ಗೈಡೆನ್ಸ್ ಕೊಟ್ಟರೆ ಆಯಿತು. ಮತ್ತು ನಾನು ಅವನ ಪ್ರಾಕ್ಟೀಸಲ್ಲಿ ಆಗಿರ್ಬೋದು ಅಥವಾ ಅವನ ಓದಲ್ಲಿ ಆಗಿರ್ಬೋದು ನಾನು ಒಟ್ಟಿಗಿರೋದಿಲ್ಲ, ಅವನೇ ಮಾಡ್ಕೊಳ್ಳೋದು ಯಾವಾಗಲೂ ಅಷ್ಟೇ. ಅವನು ತುಂಬ ಇಂಡಿಪೆಂಡೆಂಟು. ಮತ್ತು ಅವನಿಗೊಂದು ಉದ್ದೇಶ ಇದೆ, ಏನಂದರೆ ಯಾವುದೇ ಸ್ಪರ್ಧೆಗಳಲ್ಲಿ ಆಗಿರ್ಬೋದು, ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, ಅದನ್ನು ಅವನು ಒಮ್ಮೆ ಆರಂಭ ಮಾಡಿದ ಮೇಲೆ ಅದನ್ನು ಅವನು ಪರಿಪೂರ್ಣ ಮಾಡಿಬಿಡ್ತಾನೆ. ಅವನ ಮಟ್ಟಿಗೆ ಪರಿಪೂರ್ಣವಾಗಿ ಎಲ್ಲವನ್ನೂ ಕಂಪ್ಲೀಟ್ ಮಾಡಿಬಿಡ್ತಾನೆ. ಓದಲ್ಲೇ ಆಗಿರ್ಬೋದು, ಸಂಗೀತ ಅಭ್ಯಾಸದಲ್ಲಿ ಆಗಿರ್ಬೋದು, ಅದು ಅವನ ಒಂದು ನೇಚರ್. ಹೌದು. ಈ ಸಂಗೀತದ ಆಸಕ್ತಿ ಹೇಗೆ ಬಂದದ್ದು? ಬಹುಶಃ ಅದಕ್ಕೆ ತಮ್ಮದು ಪ್ರೇರಣೆ ಇದೆಯಾ? ನನ್ನದೇ ಪ್ರೇರಣೆ, ಯಾಕಂದರೆ ನಾನು ಸಂಗೀತದವಳಾಗಿರುವ ಕಾರಣ. ಆಮೇಲೆ ನನ್ನ ಒಟ್ಟಿಗೆ ಇರ್ತಾನೆ ಅವನು. ನಾನು ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಅಭ್ಯಾಸ ಮತ್ತು ಸಂಗೀತ ಕ್ಲಾಸುಗಳನ್ನು ಮಾಡಿರುವಾಗ ನನ್ನೊಟ್ಟಿಗೆ ಇರುವ ಕಾರಣ ಅವನಿಗೆ ತುಂಬ ಸುಲಭದಲ್ಲಿ ಸಂಗೀತ ಬರ್ತದೆ. ಈಗ ನಾನು ಪಾಠ ಮಾಡುವಾಗ ಸಹ ಅವನಿಗೆ ಪಾಠ ಮಾಡುವ ಅಗತ್ಯ ಇಲ್ಲ, ಅವನು ಅದನ್ನು ಕೇಳಿಕೊಂಡೇ ವೆರಿ ನೆಕ್ಸ್ಟ್ ಟೈಮೇ ಅವನು ಪರ್ಫೆಕ್ಟಾಗಿ ಹಾಡಿಬಿಡ್ತಾನೆ. ತುಂಬ ಸುಲಭ ಅವನಿಗೆ, ಯಾವುದು ಕಲಿಸ್ಲಿಕ್ಕೆ. ಅವನು ಏಕಪಾಠಿ, ಅಂದರೆ ತುಂಬ ಸುಲಭದಲ್ಲಿ ಕಲಿತಾನೆ. ಸ್ಕೂಲಿದ್ದು ಓದುವಿಕೆಯು ಸಹ ಅಷ್ಟೇ ಆ ರೀತಿ. ಹಾಗೆ ಈಗ ನಿಮ್ಮ ಕನಸು ಮಗನ ಬಗ್ಗೆ, ಮುಂದಕ್ಕೆ ಭವಿಷ್ಯದಲ್ಲಿ ಅವರು ಏನಾಗಬೇಕು, ಏನಿದೆ ನಿಮ್ಮ ಕನಸು? ನನ್ನ ಕನಸಿನ ಬಗ್ಗೆ ನಾನು ಈಗ ಏನು ಸ್ಪಷ್ಟತೆ ನನಗೇನಿಲ್ಲ. ಅಂತೂ ಅವನು ಕ್ಲಾಸಲ್ಲಿ ಟಾಪರ್, ಕಲಿಯೋದ್ರಲ್ಲಿ ಚೆನ್ನಾಗಿ ಓದ್ತಾನೆ. ಹಾಗಿರುವಾಗ ಅವನು ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ತಲುಪಬೇಕು, ಅವನ ಕಾಲ ಮೇಲೆ ಅವನು ನಿಲ್ಲಬೇಕು, ಒಂದು ಒಳ್ಳೆಯ ಪ್ರಜೆ ಆಗಬೇಕು. ಅದರ ಒಟ್ಟಿಗೆ ಪ್ರವೃತ್ತಿಯಾಗಿ ಸಂಗೀತ ಇರ್ತದೆ. ಸಂಗೀತವನ್ನೇ ಒಂದು ಮೇಯ್ನ್ ಅವನ ವೃತ್ತಿಯಾಗಿ ನಾನು ತಗೊಳ್ಬೇಕು ಅಂತ ನಾನೇನು ಅವನಿಗೆ ಒತ್ತಡ ಹೇರ್ತಾ ಇಲ್ಲ. ಅವನ ಬೇರೆಯ ಒಂದು ಕೆಲಸದ ಒಟ್ಟಿಗೆ, ಅವನ ಜಾಬ್ನ ಒಟ್ಟಿಗೆ ಈ ಸಂಗೀತ ಒಂದು ಪ್ರವೃತ್ತಿಯಾಗಿ ಅವನೊಟ್ಟಿಗೆ ಇರಬೇಕು, ಅದು ಅವನಿಗೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಬಹುಶಃ ಪ್ರಧಾನಿ ಅವ್ರ ಜೊತೆ ಎಲ್ಲರೂ ಕೂಡ ಒಮ್ಮೆ ಒಂದು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನುವಂಥ ಒಂದು ಭಾವನೆ. ಆದರೆ ನಿಮ್ಮ ಮಗ ಅವ್ರ ಜೊತೆಗೆ ಒಂದು ಸೆಲ್ಫಿಯನ್ನು ಕೂಡ ತಗೊಂಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾರೆ. ಆ ಫೋಟೋ ನೋಡಿದಾಗ ನಿಮಗೆ ಹೇಗೆ ಅನಿಸ್ತು? ಸಾಮಾನ್ಯವಾಗಿ ತುಂಬ ಧನ್ಯಳಾಗಿದ್ದೇನೆ ಅಂತೇಳಿ ನನಗೆ ಅನಿಸಿತು. ಆ ದಿನವನ್ನು ನಾನು ಮರೆಯಲು ಸಾಧ್ಯವಿಲ್ಲ. ತುಂಬ ನೆನಪಿಡುವಂಥ ದಿನ ಅದು. ತುಂಬ ಖುಷಿಯಾಯಿತು. ಅವನು ಕೆಲವು ಸಂದರ್ಭದಲ್ಲಿ ಅವನ ಸಾಧನೆಗೆ ತಕ್ಕ ಒಂದು ಇದು ಅವಕಾಶ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಸೊ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮಗನಿಗೆ ಒಂದು ವಿಶೇಷವಾಗಿ ಸ್ಪೆಷಲ್ ಆಗಿ ಏನಾದರೂ ಹೇಳಬೇಕು ಅಂತ ಇದ್ದರೆ ಏನು ಹೇಳೋದಕ್ಕೆ ಬಯಸ್ತೀರಿ? ನಾನು ಯಾವಾಗಲೂ ಅವನಿಗೆ ಏನನ್ನು ಹೇಳ್ತೇನೆ ಅಂದರೆ, ಸಾಧನೆ ಮಾಡೋದು ಮಾತ್ರ ನಮ್ಮ ಕೈಯಲ್ಲಿರುವಂಥದ್ದು. ಅದಕ್ಕೆ ಬರುವಂತಹ ಪ್ರತಿಫಲ ನಮ್ಮ ಕೈಯಲ್ಲಿಲ್ಲ. ಪ್ರತಿಫಲದ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಕ್ಕಿಲ್ಲ. ಸಾಧನೆ ಮಾಡೋದು ಮಾತ್ರ ನಮ್ಮ ಕೆಲಸ, ನಮ್ಮ ಕರ್ತವ್ಯ ಕೂಡ. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟರವರೆಗೆ ನಾವು ಸಾಧನೆಯನ್ನು ಮಾತ್ರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ. ಆಗ ಅವಕಾಶಗಳು ಬರ್ತದೆ, ಪ್ರತಿಫಲವೂ ಬರ್ತದೆ. ಸೊ ಅದೇ ಮಾತನ್ನು ಈ ಸಂದರ್ಭದಲ್ಲಿ ಕೂಡ ಹೇಳ್ತೀರಿ. ಎಸ್, ಥ್ಯಾಂಕ್ ಯು. ಈಗ ತಂದೆ ಏನು ಹೇಳ್ತಾರೆ, ಅವರಿಗೆ ಮಗನ ಬಗ್ಗೆ ಇರುವ ಕನಸನ್ನು ಕೇಳೋಣ. ನಮಸ್ತೆ ಸರ್. ನಮಸ್ತೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ನೀವು ನಿರೀಕ್ಷೆ ಮಾಡಿದ್ರ, ಅಂದರೆ ಮಗನ ಒಂದು ಸಾಧನೆ ಇಷ್ಟರ ಮಟ್ಟಿಗೆ ಹೋಗುತ್ತೆ, ಇಷ್ಟೊಂದು ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ? ನಿರೀಕ್ಷೆ ಮಾಡಿದ್ದೆ, ಯಾಕಂದರೆ ಅವನ ಕಮಿಟ್ಮೆಂಟ್ ಆಗಿತ್ತು.
ಒಂದು ಮಾಡಬೇಕು ಅಂತ ಹೇಳಿದರೆ ಅದ್ರ ಮಾಡೇ ಮಾಡ್ತಾನೆ. ಸಾಮಾನ್ಯವಾಗಿ ಹೆತ್ತವರು SSLC ಅಥವಾ 10ನೇ ತರಗತಿ ಅಂತ ಹೇಳಿದಾಗ ಮಕ್ಕಳನ್ನ ಎಲ್ಲ ಸಬ್ಜೆಕ್ಟಿಂದ ದೂರ ಇಟ್ಟು ಬರೀ ಓದಿನ ಮೇಲೆ ಫೋಕಸ್ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ತಮ್ಮ ಮಗನನ್ನು ನೋಡಿದರೆ ಬಹುಶಃ ಅದಕ್ಕೆ ವ್ಯತಿರಿಕ್ತ ಅಂತ ಹೇಳ್ಬೋದು. ಹೇಗೆ ಸಾಧ್ಯ ಆಯಿತು? ಮನೆಯಲ್ಲಿ ನಿಮ್ಮ ಸಪೋರ್ಟ್ ಹೇಗೆ? ಅಲ್ಲ, ನಮ್ಮದು ಹಾಗೆ ಎಲ್ಲರೂ ಅಷ್ಟೇ. ಅದು ಎಕ್ಸಾಮ್ ಟೈಮಲ್ಲಿ ತುಂಬ ಓದಲಿಕ್ಕಿದೆ, ಎಲ್ಲ ಬಿಡಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಎಲ್ಲರೂ ಟಿ ವಿ ನೋಡ್ತಾರೆ, ಇವನು ಟಿ ವಿ ನೋಡ್ತಾ ಇಲ್ಲ, ಮನೇಲಿ ಟಿ ವಿಯೇ ಇಲ್ಲ. ಹಾಗೆ ಅವನ ಎಕ್ಸ್ಟ್ರಾ ಆ್ಯಕ್ಟಿವ್ಸ್ ಏನಂದರೆ ಸಂಗೀತ ಏನಾದ್ರು ಮಾಡ್ತಾ ಇರ್ತಾನೆ. ಅದಕ್ಕೆ ಎಕ್ಸಾಮ್ ಅದು ಇದು ಯಾವುದು ಅಡ್ಡಿ ಇಲ್ಲ, ಅವನಷ್ಟಿಗೆ ಮಾಡ್ತಾ ಇರ್ತಾನೆ. ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾನೆ ಅವ. ಎಲ್ಲರೂ ಮಾಡಲಿಕ್ಕೆ ಚಾನ್ಸ್ ಇದೆ. ಆದರೆ ಪೇರೆಂಟ್ಸ್ ಒತ್ತಾಯಕ್ಕೋಸ್ಕರ ಸುಮ್ಮನೆ ಅವರು ಯಾವುದು ಮಾಡೋದಿಲ್ಲ ಅಂತೇಳಿ ನಿದ್ದೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಅಪ್ಪನೊಡನೆ ಸ್ವಲ್ಪ ಒಡನಾಟ ಕಡಿಮೆ ಅನ್ನುವಂಥ ಮಾತು. ನಿಮ್ಮ ಜೊತೆಗೆ ಹೇಗಿದ್ದಾರೆ? ಹಾಗೆ ಸ್ವಲ್ಪ ಕಡಿಮೆ. ಅಮ್ಮನ ಹಿಂದೆ ಇರ್ತಾನೆ, ಆದರೆ ಕಷ್ಟ ಬಂದಾಗ ಅಪ್ಪನೊಟ್ಟಿಗೆ ಬರ್ತಾನೆ. ಆ್ಯಕ್ಟಿವ್ ಆಗಿದ್ದಾನೆ. ನಾನು ಎಂತ ಹೇಳಿದರು ಅಪ್ಪ ಅಮ್ಮ ಏನು ಹೇಳಿದರು ಮಾಡ್ತಾನೆ. ಅಂದರೆ ಮುಖ್ಯವಾಗಿ ಕೃಷಿಯಲ್ಲಿ ಇವರೊಟ್ಟಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಇವರು ಇಲ್ಲದ ಟೈಮಲ್ಲಿ ಈಗ ನನಗೆ ಕೆಲವೆಲ್ಲ ಕಷ್ಟ ಆಗುವಂಥ ಕೆಲಸಗಳಿರುವಾಗ ಅವನೇ ಮಾಡೋದು. ನನಗೆ ಕಷ್ಟ ಆಗ್ತದೆ, ನಾನು ಮೇಂಟೈನ್ ಮಾಡಿಯೇನಷ್ಟೇ. ತುಂಬ ಈ ಸಾಮಾನ್ಯ ಎಲ್ಲ ಕೆಲಸಗಳನ್ನು ಸಹ ಅವನು ಮಾಡ್ತಾನೆ. ಒಂದು ರೀತಿ ಆಲ್ರೌಂಡರ್ ಆಗಿದ್ದಾರೆ. ನಿಮಗೆ ಏನಾದರೂ ಕನಸಿದೆಯಾ ಮಗನ ಬಗ್ಗೆ? ಮಗ ಹೀಗೆ ಆಗಬೇಕು, ಹೀಗೆ ಬೆಳಿಬೇಕು? ಅಲ್ಲ, ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ. ಡಾಕ್ಟರ್ ಆಗಿ ಮಿಲಿಟ್ರಿಗೆ ಹೋಗಬೇಕು ಅಂತೇಳಿ ಆಸೆ ಇದೆ. ಅವನಿಗೆ ಅದಕ್ಕೆ ನನ್ನ ಆಸೆಗೆ ಅವನ ಆಸೆ ಹೇಗೆ ಉಂಟು ನೋಡಬೇಕು. ದೇಶ ಸೇವೆಗೆ ಸೇರಬೇಕು. ಸೇರಬೇಕು, ಡಾಕ್ಟರ್ ಆಗಿ ದೇಶ ಸೇವೆ ಮಾಡಬೇಕು ಅಂತ. ಸೊ ಈಗ ಸದ್ಯಕ್ಕೆ ಖುಷಿ ಇದೆ ನಿಮಗೆ ಮಗನ ಒಂದು ಅಚೀವ್ಮೆಂಟ್, ಬೆಳವಣಿಗೆ? ತುಂಬ ಖುಷಿ ಇದೆ. ನಾನು ಮಾಡೋದನ್ನು ಮಾಡಿದ್ದಲ್ಲ, ತುಂಬ ಖುಷಿ ಇದೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಖಂಡಿತ 100% ಆಗಿದೆ. ಧನ್ಯವಾದಗಳು. ಬಹುಶಃ ನೀವಿಬ್ಬರು ಕೂಡ ತಮ್ಮ ಮಗನ ಮೇಲೆ, ಅವನ ಭವಿಷ್ಯದ ಮೇಲೆ ಇಟ್ಟುಕೊಂಡಿರುವಂತಹ ಕನಸುಗಳು ಆದಷ್ಟು ಬೇಗ ನಿಜವಾಗ್ಲಿ, ಇನ್ನಷ್ಟು ಅವನ ಕೀರ್ತಿ ಎತ್ತರಕ್ಕೆ ಬೆಳೀಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಧನ್ಯವಾದಗಳು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಈಗ ನಮ್ಮ ಜೊತೆಗಿರುವಂಥವರು ಈಗಾಗಲೇ ತೇಜ ಚಿನ್ಮಯ ಹೊಳ್ಳರು ಹೇಳಿದ ಹಾಗೆ ನನಗೆ ಅಮ್ಮನ ರೀತಿ ನನಗೆ ಸದಾ ಬೆನ್ನು ತಟ್ತಾ ಇರುವಂತಹ, ನನಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಬೆಂಬಲಿಗರಾಗಿ ನಿಂತಿರುವಂಥ ನಮ್ಮ ಕ್ಲಾಸ್ ಟೀಚರ್ ಶಾಂತಿ ಮೇಡಮ್ ಅವರು ಅಂತ. ಸೊ ಅವರ ಒಂದು ಅನಿಸಿಕೆ ಹೇಗಿದೆ ಈ ಸಂದರ್ಭದಲ್ಲಿ, ಅವ್ರಿಗೆ ಏನು ಅನ್ನಿಸ್ತಾ ಇದೆ ಕೇಳೋಣ. ಮೇಡಮ್, ಬಹುಶಃ ಪ್ರತಿಯೊಬ್ಬ ಶಿಕ್ಷಕರ ಒಂದು ಸಾರ್ಥಕ್ಯ ಅನ್ನುವಂಥದ್ದು ಇರೋದು ಇಂಥ ಕ್ಷಣಗಳಲ್ಲಿ. ನಾವು ಕಲಿಸಿದಂತಹ ಮಕ್ಕಳು ಏನಾದರೂ ಸಾಧನೆಯನ್ನು ಮಾಡಿದಾಗ ಅದರಲ್ಲಿ ತಾವು ತೃಪ್ತಿಯನ್ನು ಕಾಣುವಂಥದ್ದು. ಈಗ ಹೇಗೆ ಅನ್ನಿಸ್ತಾ ಇದೆ? ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಅನ್ನಿಸ್ತಾ ಇದೆ. ತೇಜ ಚಿನ್ಮಯ ಹೊಳ್ಳ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ನಮಗೆಲ್ಲ ಹೆಮ್ಮೆ ತಂದಿದ್ದಾನೆ. ನಮ್ಮ ಶಾಲೆಗೆ ಹಾಗೆ ನಮ್ಮ ಊರಿಗೆ ಸಹ ಹೆಮ್ಮೆ ತಂದಿದ್ದಾನೆ. ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದೆ, ಅದನ್ನು ಗುರುತಿಸಿ ಅವರನ್ನು ಮುಂದೆ ತರುವಂಥ ಕೆಲಸ ನಮ್ಮ ಶಿಕ್ಷಕರ ಜವಾಬ್ದಾರಿ. ಹಾಗೆ ಪ್ರತಿ ಅವಕಾಶಗಳನ್ನು ಉಪಯೋಗಿಸುವಂಥದ್ದು ಅವರಲ್ಲಿದೆ. ಪ್ರತಿ ಸರಿ ನಾನು ಮಕ್ಕಳ ಹತ್ರ ಹೇಳ್ತಾ ಇರ್ತೇನೆ, ಯಾವುದೇ ಅವಕಾಶ ಸಿಕ್ಕಿದ್ರೂ ಅದನ್ನು ಉಪಯೋಗಿಸಿಕೊಳ್ಳಿ. ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಹಾಗೆ ಅದನ್ನು ಚೆನ್ನಾಗಿ ಗ್ರಹಿಸಿ ನಮ್ಮ ತೇಜ ಚಿನ್ಮಯ ಆ ಒಂದು ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಂಡ. ಹಾಗೆ ಅವನಿಗೆ ರಾಷ್ಟ್ರಮಟ್ಟದಲ್ಲಿ ಈಗ ಗುರುತಿಸಿ ಅವನ ಸಾಧನೆಯನ್ನು ಗುರುತಿಸಿ ನಾವೆಲ್ಲ ಸಂತೋಷ ಪಡುವಂತಾಗೆ ಆಗಿದೆ. ಹಾಗೆ ನಮ್ಮ ಎಲ್ಲ ಮಕ್ಕಳು ಹೀಗೆ ಸಾಧನೆ ಮಾಡಿ ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಹೆಮ್ಮೆ ತರಬೇಕು ಅಂತ ಬಯಸ್ತೇನೆ. ಅವರ ಕ್ಲಾಸಲ್ಲಿ ಹೇಗಿದೆ ಅವರ ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಅವರ ಒಂದು ಪಾರ್ಟಿಸಿಪೇಷನ್ ಇರ್ಬೋದು, ನೀವು ನೋಡಿದ ಹಾಗೆ? ಕ್ಲಾಸಲ್ಲಿ ತುಂಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಅವನು ಪಠ್ಯ ಹಾಗೂ ಪಠ್ಯೇತರ ಎರಡರಲ್ಲಿ ಮುಂದೆ ಇದ್ದಾನೆ. ಎಕ್ಸಾಮಿನಲ್ಲಿ ಯಾವಾಗಲೂ ಟಾಪರ್ ಇದ್ದಾನೆ. ಯಾವುದೇ ಕೆಲಸ ಕೊಡಲಿ ನಾನು, ಅದು ಮರುದಿವಸಕ್ಕೆ ಬರುವಾಗ ಅವನದು ಕರೆಕ್ಟ್ ಅಪ್ಡೇಟ್ ಆಗಿರ್ತದೆ. ಯಾವ ಕೆಲಸದಲ್ಲಿ ಅವನಿಗೆ ಕಚೇರಿಗಳನ್ನು ಅವನು ಕೊಡ್ತಾ ಇರ್ತಾನೆ. ಹೆಚ್ಚಾಗಿ ಅವನು ಒಂದು 20ಕ್ಕಿಂತ ಜಾಸ್ತಿ ಕಚೇರಿಗಳನ್ನು ಕೊಟ್ಟಿದ್ದಾನೆ. ಅದು ಎಷ್ಟು ಕಚೇರಿ ಕೊಟ್ಟರು, ಎಷ್ಟು ಆಬ್ಸೆಂಟ್ ಇದ್ದರೆ ಸಹ ನೆಕ್ಸ್ಟ್ ಡೇ ಬರುವಾಗ ಅವನ ಪ್ರತಿ ಒಂದು ಕೆಲಸವೂ ಅಪ್ಡೇಟ್ ಆಗಿರ್ತದೆ. ಅದನ್ನು ನಾವೇನು ಪುನಃ ಕೇಳೋ ಹಾಗೆ ಇರಲಿಲ್ಲ ಆಯಿತು. ಮತ್ತು ಮೃದು ಸ್ವಭಾವಿ, ಏನು ಹೇಳಿದರೂ ಅದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದ. ಮತ್ತು ಪಠ್ಯೇತರ ಅಂದರೆ ಹಾಡು ಅಲ್ಲದೆ ಅವನು ಕ್ವಿಝಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಹಾಗೆ ಸೈನ್ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸ್ಟೂಡೆಂಟ್ ಆಗಿ ಎಲ್ಲವನ್ನು, ಹೌದು, ಏನು ಹೇಳಿದರು ಅದನ್ನು ಚೆನ್ನಾಗಿ ಗ್ರಹಿಸಿಕೊಂಡು ಅದನ್ನು ಮಾಡ್ತಾ ಇದ್ದ. ಅದು ಅವನಿಗೆ ಇದು ಉಪಕಾರಿ ಆಯಿತು. ಅವನಿಗೆ ನಿಮಗೆ ಖುಷಿ ಇದೆ? ಸಂತೋಷ, ತುಂಬ ಸಂತೋಷ ಆಗ್ತಾ ಇದೆ. ನನ್ನದೇ ಮಗ ಒಂದು ಇಷ್ಟು ಸಾಧನೆ ಮಾಡಿದ ಅಂತ ಹೇಳುವಾಗ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಬಹುಶಃ ನಿಮ್ಮ ಇದೇ ರೀತಿಯ ಸಪೋರ್ಟ್ ಮುಂದಕ್ಕೂ ಸಿಗ್ತಾ ಇರಲಿ ಅನ್ನೋಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕೆ. ತೇಜ ಚಿನ್ಮಯ ಹೊಳ್ಳರು ಮಾತನಾಡಿದ್ರು, ಅವರ ಹೆತ್ತವರು ಮಾತನಾಡಿದ್ರು, ಜೊತೆಗೆ ಅವರ ಕ್ಲಾಸ್ ಟೀಚರ್ ಕೂಡ ಅವರ ಅನಿಸಿಕೆಯನ್ನು ಹೇಳಿದರು. ಈಗ ಇಡೀ ಶಾಲೆ ಸಂಭ್ರಮಿಸಿದಂತಹ ಕ್ಷಣ ಇದು. ಸೊ ಈ ಶಾಲೆಗೆ ಇಷ್ಟು ಖುಷಿ ಕೊಟ್ಟಿದೆ. ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ HM ಆಗಿರುವಂತಹ ಸತೀಶ್ ಕುಮಾರ್ ರೈ ಅವರಿದ್ದಾರೆ. ಅವರ ಅನಿಸಿಕೆಯನ್ನು ಕೂಡ ಕೇಳೋಣ. ನಮಸ್ತೆ ಸರ್.
ನಮಸ್ತೆ. ಹೇಗೆ ಅನಿಸ್ತಾ ಇದೆ ನಮ್ಮ ಶಾಲೆಯ ಓರ್ವ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಈಗ ಹೆಸರು ಮಾಡಿ ಸಾಧನೆಯನ್ನು ಮಾಡಿ ಬಂದಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ಇದೊಂದು ರೋಮಾಂಚನವನ್ನು ಉಂಟು ಮಾಡುವಂತಹ ವಿಷಯ. ಯಾವುದೇ ಅಧ್ಯಾಪಕ ಇರ್ಬೋದು, ಯಾವುದೇ ಶಾಲೆಯ ಮುಖ್ಯೋಪಾಧ್ಯಾಯ ಇರ್ಬೋದು, ಅವನ ವಿದ್ಯಾರ್ಥಿ ಈ ಮಟ್ಟಕ್ಕೆ ಏರಿದಾನೆ ಅಂತಂದರೆ, ಈ ಮಟ್ಟದ ಒಂದು ಸಾಧನೆ ಅವನಿಂದ ಆಗಿದೆ ಅಂತಂದರೆ ಸಹಜವಾಗಿ ರೋಮಾಂಚನಗೊಳ್ಳುವಂತಹ ಒಂದು ಅವರ್ಣನೀಯ ಸಂದರ್ಭ ಇದು. ಆ ಎಲ್ಲ ಸಂತೋಷವನ್ನು ನಾವೆಲ್ಲರೂ ಕೂಡ ಅಧ್ಯಾಪಕರು, ಶಾಲೆ, ಸಮಸ್ತ ನಮ್ಮ ವಿದ್ಯಾರ್ಥಿ ವೃಂದ ಮತ್ತು ಪೋಷಕ ವೃಂದ ಅನುಭವಿಸ್ತಾ ಇದ್ದೇವೆ. ಆ ಕಾರಣಕ್ಕೆ ಆ ಅವಕಾಶ ಚಿನ್ಮಯನ ಮೂಲಕ ನಮಗೆ ದೊರಕಿದೆ. ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭವನ್ನು ಕೋರ್ತಾ ಇದ್ದೇನೆ. ಅಂದರೆ ಬಹುಶಃ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಸಾಧನೆಯನ್ನು ಮಾಡಬೇಕಿದ್ರೆ ಅದಕ್ಕೆ ತಳಮಟ್ಟದಲ್ಲೇ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡುವಂಥದ್ದು ಶಿಕ್ಷಣ ಸಂಸ್ಥೆಗಳು ಅಥವಾ ಎಲ್ಲಿ ಅವರು ಕಲಿತಾ ಇದ್ದಾರೆ ಅಲ್ಲಿ. ಬಹುಶಃ ವಿವೇಕಾನಂದ ಈ ರೀತಿಯ ಚಟುವಟಿಕೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಸೊ ಇದರ ಬಗ್ಗೆ ಒಂದು ಸ್ವಲ್ಪ ಹೇಳೋದಿದೆ. ಖಂಡಿತವಾಗಿ ಇದರಲ್ಲಿ ಪೋಷಕರ ಪಾತ್ರ ಬಹಳ ದೊಡ್ಡದಿದೆ. ಅಷ್ಟೇ ಪ್ರಮಾಣದಲ್ಲಿ ಶಾಲೆಯ ವಾತಾವರಣದ ಪಾತ್ರ ಕೂಡ ಇದೆ. ಅಧ್ಯಾಪಕರ ಶ್ರಮ ಮತ್ತು ಮಾರ್ಗದರ್ಶನ ಕೂಡ ಇದೆ. ಕಾರಣ ಅಂತಂದರೆ ನಮ್ಮ ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿದಾಗ ಕಳೆದ ವರ್ಷ SSLCಯಲ್ಲಿ 3 ಜನ ಟಾಪರ್ಸ್ ಬಂದರು, 8 ಜನ 624 ಪಡ್ಕೊಂಡ್ರು. ಸೈನ್ಸ್ನಲ್ಲಿ ನ್ಯಾಷನಲಲ್ಲಿ ಇದ್ದಾರೆ ನಮ್ಮ ಮಕ್ಕಳು. ಈ ವರ್ಷ 13 ಜನ ಸ್ಪೋರ್ಟ್ಸ್ನಲ್ಲಿ ರಾಜ್ಯ ಮಟ್ಟದಲ್ಲಿದ್ದಾರೆ. ಇಂಥ ಹಲವಾರು ಸಾಧನೆಗಳನ್ನು ನಮ್ಮ ಶಾಲೆ ಮಾಡಿದೆ. ಪೋಷಕರ ಸಹಕಾರದೊಂದಿಗೆ ಶಾಲೆಯ ಸಹಕಾರ, ಆಡಳಿತ ಮಂಡಳಿಯ ಒತ್ತಾಸೆ ಮತ್ತು ಅಧ್ಯಾಪಕರ ಒಂದು ಪರಿಶ್ರಮ ಅದು ಖಂಡಿತ ಇದರ ಹಿಂದೆ ಇದೆ ಅಂತ ನಾನು ಖಂಡಿತವಾಗಿ ಮತ್ತು ಭರವಸೆಯಿಂದ ಹೇಳಬೇಕಾಗತ್ತೆ. ಬಹುಶಃ ಮುಂದಿನ ಯೋಜನೆಗಳು ಅಥವಾ ಮುಂದಿನ ಒಂದು ಕನಸುಗಳು ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನದ್ದು ಏನಿದೆ ಸರ್? ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಸಾಧನೆಗಳನ್ನು ನಮ್ಮ ವಿದ್ಯಾರ್ಥಿಗಳ ಮೂಲಕ ನಾವು ಮಾಡಿಸ್ತಾ ಮುಂದುವರಿಬೇಕೆಂಬ ಆಶಯವನ್ನು ಹೊಂದಿದ್ದೇವೆ. ಈಗಾಗಲೇ ವಿಜ್ಞಾನದಲ್ಲಿ ಸ್ವಸ್ತಿಕ್ ಪದ್ಮ, ರಾಕೇಶ್ ಕೃಷ್ಣ ಮುಂತಾದವರು, ಈ ವರ್ಷ ಸಾನ್ವಿ SP, ಸ್ಪೋರ್ಟ್ಸಲ್ಲಿ ಕೂಡ ಒಂದಷ್ಟು ಸಾಧನೆಗಳನ್ನು ಮಾಡಿದ ಸುಮಾರು 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿದ್ದಾರೆ. ಅದಕ್ಕೆಲ್ಲ ಮುಕ್ಕುಟದ ಪ್ರಾಯವೆಂಬಂತೆ ತೇಜ ಚಿನ್ಮಯನ ಸಾಧನೆ ಇದೆ. ಈ ರೀತಿಯ ಸಾಧನೆಗಳು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಂಸ್ಥೆಯಿಂದ ಮೂಡಿಬರಬೇಕು. ಈಗ ಇಮಿಡಿಯೇಟ್ ಫ್ಯೂಚರಲ್ಲಿ ನಾವು SSLCಯಲ್ಲಿ ಮಾರ್ಚಲ್ಲಿ ನಡೀತಕ್ಕಂಥ SSLC ಪರೀಕ್ಷೆಯಲ್ಲಿ ಕಳೆದ ವರ್ಷದ ಸಾಧನೆಯನ್ನು ಮತ್ತೆ ರಿಪೀಟ್ ಮಾಡಬೇಕೆಂಬ ಆಶಯವನ್ನು ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಸಾಹಿತ್ಯಾತ್ಮಕ ವಿಚಾರಗಳಲ್ಲಿ ಕೂಡ ಇದೇ ರೀತಿಯ ಸಾಧನೆಗಳು ಮುಂದಿನ ದಿನಗಳಲ್ಲಿ ಬರಬೇಕು ಎಂಬ ಆಶಯ ಇದೆ. ಅಧ್ಯಾಪಕರು ಆ ನಿಟ್ಟಿನಲ್ಲಿ ಪೋಷಕರ ಸಹಕಾರದೊಂದಿಗೆ ಕಾರ್ಯೋನ್ಮುಖರಾಗಿದ್ದಾರೆ. ಧನ್ಯವಾದಗಳು ಸರ್. ಬಹುಶಃ ಧನ್ಯವಾದಗಳು. ತಮ್ಮೆಲ್ಲ ಪ್ರಯತ್ನಗಳು ಅಥವಾ ಕಂಡಂತಹ ಕನಸುಗಳೆಲ್ಲವೂ ಕೂಡ ನನಸಾಗಲಿ, ಸಂಸ್ಥೆಯ ಕೀರ್ತಿ ಇನ್ನಷ್ಟು ಏರಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಥ್ಯಾಂಕ್ ಯು. ಇದು ವಿದ್ಯಾರ್ಥಿ ತೇಜ ಚಿನ್ಮಯ ಹೊಳ್ಳರ ಸಾಧನೆಯ ಬಗ್ಗೆ ಇರುವಂಥ ಒಂದು ಸಣ್ಣ ಮಾಹಿತಿ, ಅವರ ಒಂದು ಅನಿಸಿಕೆಯನ್ನು, ಅವರ ಅನುಭವಗಳನ್ನು ಅವರು ಹಂಚಿಕೊಂಡ್ರು. ಜೊತೆಗೆ ಅವರ ಸಾಧನೆಗೆ ಅವರ ಹೆತ್ತವರು, ಟೀಚರ್, ಜೊತೆಗೆ ಶಾಲೆಯ ಮುಖ್ಯಸ್ಥರು ಕೂಡ ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಬಹುಶಃ ಇದು ಎಲ್ಲರಿಗೂ ಕೂಡ ಒಂದು ಅನುಕರಣೀಯವಾದ ವಿಚಾರ. ಇದೇ ರೀತಿಯ ಸಾಧನೆ ಇನ್ನಷ್ಟು ವಿದ್ಯಾರ್ಥಿಗಳಿಂದ ಮೂಡಿ ಬರಲಿ, ಈ ಮೂಲಕ ಪುತ್ತೂರಿನ ಕೀರ್ತಿ ಜಗದ ಅಗಲಕ್ಕೆ ಪಸರಿಸಲಿ ಅನ್ನುವಂಥದ್ದು ನಮ್ಮ ಆಶಯ ಅಂತ ಹೇಳ್ತಾ, ಉಮೇಶ್ ಮಿತ್ತಡ್ಕ ಮತ್ತು ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.